ಕೇರಳದ ಕೊಚ್ಚಿನ್ಗೆ ಭಾರತ್ ಪೆಟ್ರೋಲಿಯಂ ಸಂಸ್ಥೆದ ಕೆಲಸಕ್ಕೆ ಉಡುಪಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆದ 120 ಜವಣೇರನ ತಂಡ ತಲಪಾಡಿ ಗಡಿ ದಾಟದ ಬಿದಾಡ್ದೇರು. ದಾವಣಗೆರೆಗೆ ರಾಣೆಬೆನ್ನೂರು ಟ್ಯಾಬ್ಲೆಟ್ಸ್ ಭಾರತ್ ಪೆಟ್ರೋಲಿಯಂ ಸಂಸ್ಥೆದ ಕೊಚ್ಚಿನ್ ಘಟಕದ ಕೆಲಸಕ್ಕೆ ಆಯ್ಕೆಯಾಗಿನ ಮಕ್ಕಳಿಗೆ ಉಡುಪಿ ಬೊಕ್ಕ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಗಳು ವಿಶೇಷ ಅನುಮತಿ ಪತ್ರವನ್ನು ಒದಗಾದ ಜವಣೇರ್ನ ಬೇಲೆಗೆ ಅವಕಾಶ ಮಲ್ತು ಕೊಡ್ತೇರು. ಆಂಡಲ ತಲಪಾಡಿ ಗಡಿ ಪರಿಸರದ ಮಕ್ಕಳಿಗೆ ಒಂಥ ಸಮಸ್ಯೆಲು ಎದುರು ಆಂಡು ಹೊರಗೆ ಹಂಚಿಕೊಂಡ ಇತ್ತ ಸದ್ಯದ ಮಟ್ಟಿಗೆ ಪಿರ ಬರೆಯರ ಅವಕಾಶ ಇಜ್ಜಿ ಅಂಚಿರ್ದಿಲ್ಲ ಕೇರಳಕ್ಕೆ ಪ್ರವೇಶ ಅವಡಾಂಡ ಅಲ್ಪಲ ಅನುಮತಿ ಪತ್ರ ಬೋರ್ಡು ಮಕ್ಕಳಿಗೆ ಭಾರತ್ ಪೆಟ್ರೋಲಿಯಂ ಸಂಸ್ಥೆದ ಮೂಲಕ ಕೊಚ್ಚಿನ್ಗೆ ಪೋಯರ ಕೇರಳ ಸರ್ಕಾರದಲ್ಲ ವಿಶೇಷ ಅನುಮತಿ ಪತ್ರ ತೆಗೆದಿತ್ತಲು. ಪ್ರಕಾರ ಒಬ್ಬೊಬ್ಬರ ಬನ್ನಿ. ಅಜ್ಪತ್ನಾಲ್ ಜನತ ರಡ್ಡು ತಂಡ ಕೇರಳ ಕೊಚ್ಚಿನ್ಗೆ ಲಾಕ್ಡೌನ್ ನಡುಟ್ಲ ಬೇಲೆಗಿಂದು ಪೋಯಿನವು ಮಲ್ಲ ವಿಶೇಷ. ಬನ್ನಿ ಇಲ್ಲಿ ಬನ್ನಿ ಡ್ರೈವರ್.
ಮೀಡಿಯಾ